ಉಪ್ಪಿನಂಗಡಿ ಸಹಕಾರಿ ವ್ಯವಸಾಯಿಕ ಸಂಘಕ್ಕೆ ನಬಾರ್ಡ್ ನಿಯೋಜಿತ ಅಧ್ಯಯನ ತಂಡ ಭೇಟಿ ನೀಡಿದೆ. ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಬೆಳ್ಳಿ ಪ್ರಕಾಶ್ ಹಾಗೂ ತಂಡ ಬ್ಯಾಂಕಿಗೆ ಭೇಟಿ ನೀಡಿ ಸಹಕಾರಿ ಸಂಘಗಳ ಆರ್ಥಿಕ ಸ್ಥಿತಿಗತಿ, ಸಾಧನೆ ಹಾಗೂ ಕಾರ್ಯನಿರ್ವಹಣೆಯ ಬಗ್ಗೆ ಅಧ್ಯಯನ ನಡೆಸಿ ಮಾಹಿತಿ ಪಡೆದಿದೆ. ಇನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಧಿಕಾರಿಗಳನ್ನು ವಿಶೇಷವಾಗಿ ಗೌರವಿಸಲಾಯಿತು. ಈ ಅಧ್ಯಯನ ತಂಡವು ನಮ್ಮ ಸಂಘವನ್ನು ಆಯ್ಕೆ ಮಾಡಿದ್ದಕ್ಕಾಗಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಸನ್ಮಾನ್ಯ ಬೆಳ್ಳಿ ಪ್ರಕಾಶ್ ಅವರನ್ನು ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರನ್ನು ನಾನು ಪ್ರಥಮವಾಗಿ ಅಭಿನಂದಿಸ್ತಾ ಇದ್ದೇನೆ. ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಸನ್ಮಾನ್ಯ ಬೆಳ್ಳಿ ಪ್ರಕಾಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕದ ಬೇರೆ ಬೇರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರುಗಳು ಹಾಗೂ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಪ್ರಾಥಮಿಕ ಸ್ಥಿತಿಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅಪೆಕ್ಸ್ ಬ್ಯಾಂಕಿನ ಎಂ.ಡಿ. ಅವರಾದ ದೇವರಾಜ್ ಅವರು ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರು ಆಗಮಿಸಿದ್ದಾರೆ. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ತಾಲೂಕು ಪಂಚಾಯತ್ ಸದಸ್ಯರು, ವಿವಿಧ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು, ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ ಉಪಸ್ಥಿತರಿದ್ದೀರಿ. ಎಲ್ಲರನ್ನು ಹಾಗೂ ಪತ್ರಕರ್ತ ಮಿತ್ರರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾರ್ಪಣೆ ಮಾಡಿಕೊಡಬೇಕಾಗಿ ವಿನಂತಿ ಮಾಡಿಕೊಡ್ತಿದ್ದೇನೆ. ಸಹಕಾರಿ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಅಧ್ಯಕ್ಷರು ಗೌರವಾರ್ಪಣೆ ಮಾಡುತ್ತಿದ್ದಾರೆ. ಮುಂದೆ ಆಗಮಿಸಿರತಕ್ಕಂತಹ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರುಗಳಿಗೆ ಹಾಗೂ ಅತಿಥಿಯವರಿಗೆ, ಬ್ಯಾಂಕಿನ ನಿರ್ದೇಶಕರೆಲ್ಲರೂ ಬ್ಯಾಂಕಿನ ನಿರ್ದೇಶಕರುಗಳು ಇವತ್ತು ನಮ್ಮ ಜೊತೆಲ್ಲ ಇದ್ದವರು ಸಿ.ಎಂ. ದೇವರಾಜ್, ಸಿ. ಹನುಮಂತಯ್ಯ ಅಧ್ಯಕ್ಷರು ಬೆಂಗಳೂರು ಡಿಸಿಸಿ ಬ್ಯಾಂಕು, ಎಲ್. ಜಗದೀಶ್ ಮ್ಯಾನೇಜರ್ ಚನ್ನಪಟ್ಟಣದಲ್ಲಿ, ನಿರ್ದೇಶಕರು ಕೆ.ಸಿ. ಅಪೆಕ್ಸ್ ಬ್ಯಾಂಕ್ ಮತ್ತು ಅಧ್ಯಕ್ಷರು ಧಾರವಾಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಬ್ಯಾಂಕ್ ಇರ್ಬೋದು ಅಥವಾ ಸಹಕಾರ ವ್ಯವಸಾಯ ಉತ್ಪನ್ನ ಸಂಘಗಳಿರ್ಬೋದು, ಇವನ್ನ ಅಧ್ಯಯನ ಮಾಡೋದಕ್ಕೆ ಬಂದಿರೋದು ಗೊತ್ತು. ಆದರೆ ನಮಗೆಲ್ಲ ಕಡೆನೂ ಭಾಷಣದ ವೇದಿಕೆಯಾಗಿ ಇದು ಪರಿವರ್ತನೆ ಆಗಿದೆ. ಇದು ಭಾಷಣದ ವೇದಿಕೆ ಅಲ್ಲ, ಆದರೂ ಸಹಿತ ತಮ್ಮ ಅಭಿಮಾನ, ವಿಶ್ವಾಸಕ್ಕೆ ನಾವು ಚಿರಋಣಿಗಳಾಗಿರ್ತೀವಿ. ಈ ಒಂದು ಅಧ್ಯಯನಕ್ಕೆ ಈ ಉಪ್ಪಿನಂಗಡಿಯ ಸಹಕಾರಿ ವ್ಯವಸಾಯ ಉತ್ಪನ್ನ ಸಂಘಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಸರಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಈ ಸಂಘದ ಅಧ್ಯಕ್ಷರಾದಂಥ ಪ್ರಸಾದ್ರವರೇ ಮತ್ತು ಇವತ್ತಿನ ಈ ಭಾಗದ ದಕ್ಷಿಣ ಕನ್ನಡದ ಸಹಕಾರ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂಥ ಹೆಸರನ್ನು ಮಾಡಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುವಾದಂಥ ದಕ್ಷಿಣ ಕನ್ನಡ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರು, ಮಾರ್ಕೆಟ್ ಫೆಡರೇಷನ್ ಅಧ್ಯಕ್ಷರು, ಆತ್ಮೀಯರಾದಂಥ ಎಂ.ಎನ್. ರಾಜೇಂದ್ರ ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ನನ್ನ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರುಗಳೇ, ಅಧಿಕಾರಿಗಳೇ,
ಮತ್ತು ರಾಜ್ಯದ ವಿವಿಧ ಜಿಲ್ಲೆಯಿಂದ ಬಂದಂಥ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರುಗಳೇ ಮತ್ತು ಫ್ಯಾಕ್ಸಿನ ಅಧ್ಯಕ್ಷರುಗಳೇ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಹಕಾರಿ ಬಂಧುಗಳೇ, ಬಹಳ ವಿಶೇಷವಾಗಿ ನಾವಿಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಗಮನಿಸಿದ್ದು, ಮೊಟ್ಟ ಮೊದಲಿಗೆ ರಸಗೊಬ್ಬರದ ಒಂದು ಮಳಿಗೆ ಕರೆದುಕೊಂಡು ಹೋಗಿ ತಾವು ಅಲ್ಲಿಯ ವಿಚಾರವನ್ನು ಹೇಳಿದಾಗ ನಾವು ಕೇಳಿದ್ದು, ನೀವು ಎಷ್ಟು ವ್ಯವಹಾರವನ್ನು ಮಾಡ್ತೀರಾ ವರ್ಷಕ್ಕೆ, ಆ ವರ್ಷಕ್ಕೆ ಎಷ್ಟು ವ್ಯವಹಾರ ಮಾಡ್ತೀವಿ ಅಂದಾಗ ತಾವು ಹೇಳಿದಂಥ ಮೊತ್ತ ಕೇಳಿ ನನಗೆ ಬಹಳ ಖುಷಿನೂ ಆಯಿತು, ಆಶ್ಚರ್ಯನೂ ಆಯಿತು. ಮತ್ತು ರಾಜ್ಯದಲ್ಲೇ 2ನೇ ಬಹುಮಾನವನ್ನು ತೆಗೆದುಕೊಂಡಿದ್ದೀರಾ ಅನ್ನುವಂಥದ್ದನ್ನ ಅಲ್ಲಿ ತಿಳಿಸಿದಂಥ ಸಂದರ್ಭದಲ್ಲಿ ಹೇಗೆ ಈ ಒಂದು ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ರೈತರ ಬದುಕಿನಲ್ಲಿ ಹೇಗೆ ಸಹಕಾರಿಯಾಗಿದೆ, ಹೇಗೆ ರೈತರಿಗೆ ಸಹಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ನಾವು ಒಮ್ಮೆ ಮೆಲುಕಾಕಬೇಕು. ಅಧ್ಯಯನಕ್ಕೆ ಬಂದಂಥದ್ದು ನಮ್ಮಲ್ಲೂ ನಾವು ಗೊಬ್ಬರ ಮಾಡ್ತೀವಿ, ಆದರೆ ಪ್ರಮಾಣ ಎಷ್ಟು ಅಂತ, ನಮ್ಮ ಗೊಬ್ಬರದ ಪ್ರಮಾಣ ಎಷ್ಟು ಅಂತ ಬಹಳ ಮುಖ್ಯವಾಗಿ ನಾವು ಈಗ ಬೆಳಗ್ಗೆಯಿಂದ ಒಂದೊಂದೇ ಸೊಸೈಟಿನ ನೋಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾನು ಈಗ ಹಿಂದಿನ ಇದರಲ್ಲಿ ತಾವು ಸೊಸೈಟಿಯಲ್ಲಿ ಹೇಳಿದೆ, ನಾವು ಇಲ್ಲಿಂದ ಏನು ಕಾಣೋಕ್ಕಾಗಲ್ಲ, ಈ ಜನನ ನಮ್ಮ ಕಡೆ ಕರ್ಕೊಂಡೋದ್ರೆ ನಮ್ಮ ಸೊಸೈಟಿ ಎಲ್ಲ ಚೆನ್ನಾಗಾಗುತ್ತೆ. ತಾವೆಲ್ಲ ಸಹಕಾರಿಗಳು ತಮ್ಮ ಮನಸ್ಸಲ್ಲಿ ಮೂಡಬೇಕು, ಇದು ನಮ್ಮ ಸೊಸೈಟಿ, ಇದು ನಮ್ಮ ಬ್ಯಾಂಕು, ನಾನು ಇಲ್ಲಿ ನನ್ನ ಎಲ್ಲ ವ್ಯವಹಾರವನ್ನ ಇಲ್ಲಿ ಮಾಡಬೇಕು ಅನ್ನುವಂಥ ಒಂದು ನಿಶ್ಚಯವಾದಂಥ ದೃಢವಾದಂಥ ನಿರ್ಧಾರವನ್ನ ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಇಂತಹ ಒಂದು ಸಂಘಗಳು ಅತ್ಯುನ್ನತ ಎತ್ತರಕ್ಕೆ ಬೆಳೆಯುತ್ತೆ ಅನ್ನುವಂಥದ್ದು ನಾವು ಇವತ್ತು ಈ 2 ದಿನದಲ್ಲಿ ನೋಡಿದಂಥ ವಿಚಾರಗಳು. ಯಾಕಂದ್ರೆ ಜನರ ಮನಸ್ಸಿನಲ್ಲಿ ನಮ್ಮದು, ನಮ್ಮ ಬ್ಯಾಂಕ್, ನಮ್ಮ ಸೊಸೈಟಿ, ನಮ್ಮ ಸಂಘ ಅನ್ನುವಂಥದ್ದು ಮೂಡಬೇಕು. ಅದು ಈ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಮೂಡಿದೆ ಅನ್ನುವಂಥದ್ದು ಬಹಳ ವಿಶೇಷವಾದ ಸಂಗತಿ. ನಾನು ಅದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನ ತಿಳಿಸಲು ಬಯಸ್ತೇನೆ. ಇವತ್ತು ದಕ್ಷಿಣ ಕನ್ನಡದ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾಗಿ MN ರಾಜೇಂದ್ರ ಕುಮಾರ್ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಈ ದಕ್ಷಿಣ ಕನ್ನಡದ ಬ್ಯಾಂಕ್ ಇರ್ಬೋದು ಅಥವಾ ಫ್ಯಾಕ್ಸ್ ಇರ್ಬೋದು ಅಥವಾ ಸ್ವಸಹಾಯ ಸಂಘಗಳಿರ್ಬೋದು, ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಇಡೀ ರಾಜ್ಯದಲ್ಲಿ ತಮ್ಮನ್ನು ನಾವು ಅನುಸರಿಸಬೇಕು ಅನ್ನುವಂಥದ್ದನ್ನ ನಬಾರ್ಡ್ ಮನಗೊಂಡು ನಮ್ಮನ್ನೆಲ್ಲ ಅಧ್ಯಯನಕ್ಕೆ ಇವತ್ತು ಈ ದಿನ ಇಲ್ಲಿ ಕಳಿಸಿದ್ದಾರೆ. ಇವತ್ತು ಅನೇಕ ವಿಚಾರಗಳನ್ನ ನಾವು ಇಲ್ಲಿಂದ ತೆಗೆದುಕೊಂಡು ಹೋಗಿ ಎಷ್ಟು ಮಟ್ಟಿಗೆ ಸಫಲರಾಗ್ತೀವಿ ಗೊತ್ತಿಲ್ಲ, ಆದರೆ ಒಂದು ನಮ್ಮ ಮನಸ್ಸಿನಲ್ಲಿ ಮೂಡಿದೆ, ನಾವು ನಮ್ಮ ಭಾಗದ ಟ್ಯಾಕ್ಸ್ಗಳನ್ನ ನಾವು ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಜನರಲ್ಲಿ ಏನನ್ನು ಮೂಡಿಸ್ಬೇಕು ಅನ್ನುವಂಥದ್ದನ್ನ ನಾವು ಸಹಿತ ಇಲ್ಲಿಂದ ಹೊತ್ತು ತಗೊಂಡು ಹೋಗ್ತಾ ಇದ್ದೀವಿ. ತಮ್ಮೆಲ್ಲರ ಅಭಿಮಾನಕ್ಕೆ ನಾವು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನ ಮತ್ತೊಮ್ಮೆ ಹೇಳ್ತಾ, ಉಪ್ಪಿನ ಅಂಗಡಿ ಸಹಕಾರಿ ವ್ಯವಸಾಯ ಸಂಘ ಇನ್ನ ಎತ್ತರಕ್ಕೆ ಬೆಳೀಲಿ, ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸಿದ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಜೈ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾಗಿರತಕ್ಕಂಥ MN ರಾಜೇಂದ್ರ ಕುಮಾರ್ ಅವರು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಇಲ್ಲಿ ಯಾವುದೇ ಸಂಘದ ಸದಸ್ಯ ಮೃತಪಟ್ಟಾಗ ಅವನ ಮೃತದ ನಂತರದ ಕಾರ್ಯಕ್ಕೆ 20,000 ರೂಪಾಯಿಯನ್ನು ಎಲ್ಲ ಸದಸ್ಯರಿಗೆ ನೀಡ್ತಾ ಇದ್ದಾರೆ. ಇದೊಂದು ವಿಶೇಷತೆ. ಕೊರೋನಾ ಟೈಮ್ನಲ್ಲಿ ಇವರು ಏನು ಸುಮಾರು 27 ಜನ ಏನು ವಾರಿಯರ್ಸ್ ಹೇಳ್ತಾರೆ, ಯಾರು ಆಶಾ ಕಾರ್ಯಕರ್ತರಿಗೆ 2,000 ಅಂತ ಕೊಟ್ಟಿದ್ದಾರೆ. ಕಳೆದ ಸಲ 1,80,00,000 ಲಾಭ ಮಾಡಿದರು. ಆದರೆ ಕೊರೋನಾ ಅವಧಿ ಇದ್ದರೂ ಕೂಡ ಈ ಸಲ ನಮ್ಮ ಅಧ್ಯಕ್ಷ ಹೇಳ್ತಾರೆ 2.5 ಕೋಟಿ ಲಾಭ ಮಾಡ್ತೇವೆ. ಅಂದರೆ ಕೊರೋನಾದ ಅವಧಿಯಲ್ಲಿಯೂ ಕೂಡ ನಾವು ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಮ್ಮ ಸದಸ್ಯರಿಗೆ ಬೇಕಾಗುವಂಥ ಸವಲತ್ತನ್ನು ನೀಡುವುದರಲ್ಲಿ ಅಥವಾ ರಸಗೊಬ್ಬರ ಮಾರಾಟ ಮಾಡೋದರಲ್ಲಿ ಹಿಂದೆ ಬೀಳಿಲ್ಲ ಅನ್ನುವಂಥದ್ದನ್ನು ಕೊರೋನಾದ ಅವಧಿಯಲ್ಲಿಯೂ ಕೂಡ ನಾವು ಅಭಿವೃದ್ಧಿ ಹೊಂದಿದ್ದೇವೆ. ಕಳೆದ ಸಲ 181 ಬಂದಿದ್ದರೆ ಈ ವರ್ಷದಲ್ಲಿ ನಾವು
ನಾಳಿನ ಒಂದು 10 ದಿವಸದಲ್ಲಿ ನಮ್ಮ ಈ ವರ್ಷ ಅಕ್ಕೇರಿ ಆಗ್ತದೆ ಮಾತ್ಯಂತಕ್ಕೆ 2.5 ಕೋಟಿ ಲಾಭ ಮಾಡುವಂಥ ಸಂಸ್ಥೆಯನ್ನು ನಾನು ಎಲ್ಲ ಜಿಲ್ಲೆಯ ಸಹಕಾರಿಗಳ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದಲ್ಲದೆ ಇವರು ಮೊದಲಿನಿಂದ ಉಪ್ಪಿನಂಗಡಿ ಹೇಳಿದರೆ ರಸಗೊಬ್ಬರ ವಿತರಣೆಗೆ ಮತ್ತು ಮಾರಾಟಕ್ಕೆ ಹೆಚ್ಚು ಪಡೆದಂಥ ಒಂದು ಸಂಘ. ನಾನು ಭಾಳ ಸಲ ಇಲ್ಲಿ ಬಂದಿದ್ದೇನೆ. ಎಲ್ಲ ಅಧ್ಯಕ್ಷರು ಎದುರುಗಡೆ ಹಿಂದಿನ ಅಧ್ಯಕ್ಷರುಗಳು ಅಲ್ಲಿ ಬಹಳ ಜನ ಇದ್ದಾರೆ, ಕೂತಿದ್ದಾರೆ. ಹಿಂದಿನ ಸಿಬ್ಬಂದಿಗಳು ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಅವರು ನಿವೃತ್ತರಾದರೂ ಕೂಡ ಇದರ ಮೇಲೆ ಅಭಿಮಾನವಿಟ್ಟು ಅದರ ಯಾವುದೇ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಉದಾಹರಣೆಗೆ ಇವತ್ತು ಎದುರುಗಡೆ ಕೂತಿದ್ದಾರೆ ಅವರು. ಅಂದರೆ ಈ ಸಂಸ್ಥೆಯ ಸಂಬಂಧವನ್ನು ಅವರು ಬಿಡ್ತಾ ಇಲ್ಲ, ಅಧ್ಯಕ್ಷರಿರ್ಬೋದು, ಸಾಮಾನ್ಯ ಸದಸ್ಯರಾಗಿರ್ಬೋದು. ಹಾಗಾಗಿ ಈ ಸಂಸ್ಥೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಗೆ ಹೊಂದಲಿಕ್ಕೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾವು ಆಡಳಿತ ಮಂಡಳಿ ಏನೇ ಮಾಡಿದರೂ ಅದನ್ನು ಕೆಲಸ ಮಾಡಿ ತೋರಿಸುವಂಥ ಜವಾಬ್ದಾರಿ ಸಿಬ್ಬಂದಿ ವರ್ಗಕ್ಕೆ ಇರ್ತದೆ. ಹಾಗಾಗಿ ಸಿಬ್ಬಂದಿ ವರ್ಗದವರು ಕೂಡ ದೇವರಾಜರೇ ನಮ್ಮ ಅಪೆಕ್ಸ್ ಬ್ಯಾಂಕಿನ ಸಿಒರವ್ರಿಗೆ ಹೇಳೋದು, ನಾವೇನಾದರೂ ಹೇಳಿ ಮಾಡಿಕೊಡ್ತೇವೆ ಅಷ್ಟೇ, ಇಂಪ್ಲಿಮೆಂಟೇಷನ್ ಮಾಡುವಂಥದ್ದನ್ನು ಏನೇ ಇದ್ದರೂ ಸಿಬ್ಬಂದಿ ವರ್ಗ ಸಿಒಗಳು. ಹಾಗಾಗಿ ಎಲ್ಲ ಸಿಒಗಳು ಮತ್ತು ಸಿಬ್ಬಂದಿಗಳು ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಈ ಸಂಸ್ಥೆ ಇಷ್ಟು ಬೆಳೀಲಿಕ್ಕಾಗಿದೆ ಅನ್ನೋಂಥದ್ದನ್ನು ಹೇಳ್ಕೊಂಡು, ಕೊರೋನಾದ ಅವಧಿಯಲ್ಲಿ ನೀವು ಮಾಡಿದಂಥ ಕೆಲಸಕ್ಕೆ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಪಡಿತರ ರೀತಿಯನ್ನು ಧರ್ಮಾರ್ಥವಾಗಿ ಕೆಲವು ಕೊಟ್ಟಿದ್ದಾರೆ. 1 ಲಕ್ಷ ರೂಪಾಯಿಯ ಪಡಿತರವನ್ನು ಧರ್ಮಾರ್ಥವಾಗಿ ಕೊಟ್ಟಿದ್ದಾರೆ. ಅಂದರೆ ಇದನ್ನು ತೋರಿಸಿದ್ರೆ ನಾವು ಬರೀ ಬ್ಯಾಂಕಿಂಗ್ ವ್ಯವಹಾರ ಅಥವಾ ಖಾಸಗಿಯವರ ಥರ ವ್ಯವಹಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರು ನಮ್ಮ ಸದಸ್ಯರು ಮೃತಪಟ್ಟಾಗ ಅವರಿಗೆ ಸಹಾಯ ಮಾಡೋದು, ವಿದ್ಯಾರ್ಥಿ ವೇತನ ನೀಡೋದು, ಕೊರೋನಾ ಸಮಯದಲ್ಲಿ ಸಹಾಯ ಮಾಡೋದು, ಆಶಾ ಕಾರ್ಯಕರ್ತರಿಗೆ ಸಹಾಯ ಮಾಡೋದು, ಹೀಗೆ ಸಾಮಾಜಿಕ ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸ್ತೇವೆ ಅನ್ನೋದಕ್ಕೆ ಉಪ್ಪಿನಂಗಡಿ ಸಂಸ್ಥೆ ಒಂದು ಉದಾಹರಣೆ. ಹಾಗಾಗಿ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ. ನಾನು ಸದಾ ನಿಮ್ಮ ಜೊತೆ ಇದ್ದೇನೆ, ಯಾವಾಗಲೂ ನಾನು ನಿಮ್ಮವನೇ. ನಿಮ್ಮ ಜೊತೆ ನೀವು ಕರೆದಾಗ ನಾನು ಬರ್ತೇನೆ, ನಿಮ್ಮ ಜೊತೆ ಇರ್ತೇನೆ. ನಾವು ಕರೆದಾಗ ನೀವು ಬರ್ತೀರಿ, ನಮ್ಮ ಜೊತೆ ಇರ್ತೀರಿ ಅನ್ನೋದನ್ನು ಹೇಳ್ಕೊಂಡು ಈ ಸಂಸ್ಥೆ ಮುಂದೆ ಹೇಳಿದರು, ಆ ಕಡೆ ಒಂದು ಗೋಡೌನ್ ಕೊಡ್ತೇವೆ, ರಸಗೊಬ್ಬರದ ಎಲ್ಲ ವ್ಯವಹಾರವನ್ನು ಆ ಕಡೆ ಕಳಿಸ್ತೇವೆ, ನದಿಯ ಆ ಬದಿಗೆ, ಈ ಬದಿಯಲ್ಲಿ ಇದ್ದದನ್ನು ಆ ಬದಿಗೂ ವಿಸ್ತರಿಸುವಂಥ ಕೆಲಸವನ್ನು ಪ್ರಸಾದರವರು 2 ಬದಿಯಲ್ಲಿ ಉಪ್ಪಿನಂಗಡಿ ಸಂಸ್ಥೆ ಇರಬೇಕು. ಮಧ್ಯೆ ನದಿ 3 ಬ್ರಾಂಚ್ ಇದ್ರೆ ಈ ಸಲ ನದಿ ಆ ಕಡೆಗೆ ಹೋಗ್ತಾರೆ ಇವರು. ಬೇಗ ಹೋಗಿ ನಾನು ಉದ್ಘಾಟನೆಗೆ ಬರ್ತೇನೆ, ನಿಮ್ಮಲ್ಲಿ ಹೇಳದಿದ್ರು ಬರ್ತೇನೆ. ನೀವು ಕರಿತೀರಿಗೂ ಕರಿತೀರಿ, ಆದರೆ ಕರೆದ್ರೆ ಬಾರದೇ ಇರುವುದಿಲ್ಲ, ಬರ್ತೇನೆ ಅಂತ ಹೇಳ್ಕೊಂಡು ಆದಷ್ಟು ಬೇಗನೆ ಗೋದಾಮು ಕಟ್ಟಡ ಎಲ್ಲ ಕಚೇರಿಗಳು ಅಲ್ಲಿಗೆ ರಸಗೊಬ್ಬರದ ಕಟ್ಟೆಗೆ ಆ ಕಡೆ ಹೋಗಿ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಅವಕಾಶ ಕಲ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ನಮ್ಮ ಜೊತೆ ಇದ್ದು ನಮಗೆ ಪ್ರೇರಣಾದಾಯಕವಾಗಿರತಕ್ಕಂತಹ ಮಾತುಗಳನ್ನು ಆಡಿದ್ದಾರೆ. ಇವರಿಗೂ ಉಪ್ಪಿನಂಗಡಿ ಸಹಕಾರಿ ವ್ಯಾವಸಾಯಿಕ ಸಂಘದ ಪರವಾಗಿ ಹಾಗೂ ಸಮಸ್ತ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಕೋರುತ್ತಿದ್ದೇನೆ.